ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಪ್ರೀತಿಯ ನಮಸ್ತೆ. ನಾನು ಅಶ್ವಿನಿ. ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್. ಈಗ ಮಧ್ಯಾಹ್ನ ಆಗಿದೆ, 1 ಗಂಟೆ. ನನಗೆ ಬೆಳಗಿನಿಂದ ಪುರ್ಸೊತ್ತೆ ಆಗಲಿಲ್ಲ ಅಂತ. ನಿನ್ನೆ ಅಷ್ಟಮಿ ಸಲ ನಾವು ಮಲಗುವಾಗೆಲ್ಲ ತುಂಬ ಲೇಟಾಗಿತ್ತು. ಹಾಗೆ ಇವತ್ತು ಬ್ರೇಕ್ಫಾಸ್ಟಿಗೆ ಸಹ ನಮಗೆ ಇದೆ ಕೊಟ್ಟಿಗೆ ಮತ್ತು ಈರಡ್ಡಿ ಎಲ್ಲ ಮಾಡಿದ್ದೇವಲ್ಲ, ಅದನ್ನೇ ನಾವು ತಿನ್ನೋದು. ಅಂದರೆ ಅದರ ಹಿಟ್ಟು ತುಂಬ ಉಳಿದಿತ್ತು, ಹಾಗೆ ಅದನ್ನೇ ತಿನ್ನೋದು. ನಿನ್ನೆ ಫುಲ್ಲು ಒಲೆಯಲ್ಲಿ ನಂದು ಅಡಿಗೆ. 2 ರೀಸನ್ ಉಂಟು. ಒಂದು, ಒಲೆಯಲ್ಲಿ ಬೇಗ ಬೇಗ ಆಗ್ತದೆ. ಇನ್ನೊಂದು, ನಮ್ಮದು ಗ್ಯಾಸ್ ಸಿಲಿಂಡರ್ಸ್ ಹಾಗೆ ಒಂದು ಮುಗೀತು. ಮತ್ತೊಂದು ನಾವು ಇದಕ್ಕೆ ಸ್ನಾನದಕ್ಕೆ ಇಟ್ಟಿದ್ದೆವು, ಅದರಲ್ಲಿ ಸಹ ಎಷ್ಟು ಉಂಟು ಅಂತ ಗೊತ್ತಿರಲಿಲ್ಲ. ಹಾಗೆ ಇನ್ನು ನಮಗೆ ನಾಳೆ ಸ್ಯಾಟರ್ಡೆ ಬರೋದು. ಹಾಗೆ ಫುಲ್ ಇದರಲ್ಲಿ ಒಲೆಯಲ್ಲಿ ಅಡುಗೆ ಮಾಡಿದ್ದು. ಹಾಗೆ ನಿಮಗೆ ತೋರಿಸ್ಬೇಕು ಅಂತ ಎಣಿಸ್ತಾ ಇದೆ ಇದನ್ನೊಂದು. ಇದು ಕಳೆದ ವರ್ಷವೇ ಒಂದು ವಿಡಿಯೋದಲ್ಲಿ ಬರ್ತಾ ಇತ್ತು ನೋಡಿ. ಈ ಥರ ಗ್ಲಾಸ್ನ ಒಳಗೆ ಈ ಅರಶಿನದ ಎಲೆಯನ್ನು, ಇದು ಹಲಸಿನ ಎಲೆಯನ್ನು ಗ್ಲಾಸಿನ ಒಳಗೆ ಹಾಕಿ ಇಟ್ಟು ಮತ್ತೆ ಹಿಟ್ಟು ಹಾಕಿದ್ರೆ ಆಯ್ತು ಅದಕ್ಕೆ. ನೋಡಿ ಚಂದ ಬಂತಲ್ಲ ಗ್ಲಾಸ್. ನೋಡಿ ತೊಳಿಲಿಕ್ಕೆ ಸಹ ತುಂಬ ಸುಲಭ ಅಂತ, ವೇಸ್ಟ್ ಕೂಡ ಆಗೋದಿಲ್ಲ. ನೋಡಿ ಇದು ಹೀಗೆ ಮಾಡಿದ್ದು. ಮತ್ತೆ ಖಾಲಿ ಇದನ್ನು ಸಹ ಹಾಕಿ ಮಾಡಿದ್ದೇನೆ ನೋಡಿ. ಸಣ್ಣ ಸಣ್ಣ ಕೊಟ್ಟಿಗೆ ಅದು ಎಲೆ ಸಣ್ಣ ಸಣ್ಣದು ತಂದರು ಅಂತ ನನಗೆ ಅದು ಗೊತ್ತಾಗಲಿಲ್ಲ. ಅಂದರೆ ಮತ್ತೆ ಹೇಳಿದೆ ನಾನು ದೊಡ್ಡದೇ ತರಬೇಕು ಅಂತ, ಬಟ್ ತಂದದ್ದು ಸಣ್ಣದಾಗಿದೆ ನೋಡಿ. ಇದಾದರೆ ನಾವು ಇದು ಪಿನ್ ಇದಕ್ಕೆ ಹಾಕಿದಂತಹ ಈ ಮುಳ್ಳೆಲ್ಲ ಉಂಟಲ್ಲ ನೋಡಿ, ಇದನ್ನೆಲ್ಲ ತೆಗಿಬೇಕು, ಕಷ್ಟ ಅಲ್ಲ. ಆದರೆ ನಾವು ಹಲಸಿನ ನೋಡಿ, ನನ್ನ ಹಸ್ಬೆಂಡ್ ಇಷ್ಟು ಸಪುರದ ಇದು ಮಾಡಿ ಕೊಟ್ಟಿದ್ದಾರೆ ನನಗೆ. ಹಾಗೆ ಅದಕ್ಕೆ ಆದರೆ ಕಡ್ಡಿ ಎಲ್ಲ ಮಾಡಬೇಕು. ನಮಗೆ ಟೋಟಲಿ ಅಂತ ಹೇಳಿದರೆ ಹಲಸಿನ ಎಲೆಯ ಪರಿಮಳ ಬರಬೇಕಲ್ಲ, ಕೊಟ್ಟಿಗೆಗೆ ಹಲಸಿನ ಎಲೆಯ ಪರಿಮಳ ಬರಬೇಕು. ಮತ್ತು ಅದರಲ್ಲಿ ಚಂದ ಲೈನ್ಸ್ ಮೂಡಿ ಬರಬೇಕು. ಆದರೆ ಖುಷಿ ಆಗ್ತದೆ ತಿನ್ನಲಿಕ್ಕೆ. ಅಷ್ಟಮಿ ಇದೆ, ಕೊಟ್ಟಿಗೆ ತಿಂದ ಹಾಗೆ ಆಗ್ತದೆ ನೋಡಿ. ತುಂಬ ಮಾಡಿದ್ದೇನೆ ಹಾಗೆ ಆ ಥರ. ಇದು ನೋಡಿ ಗ್ಲಾಸಲ್ಲಿ ಹಾಕಿಟ್ಟದ್ದು, ಬಿಚ್ಚಲ ಇಲ್ಲ ನೋಡಿ, ಕಡ್ಡಿ ಸಹ ಇಲ್ಲ, ಎಂತ ಇಲ್ಲ ನೋಡಿ ಇದರಲ್ಲಿ. ಆದರೆ ಸಹ ಬಿಚ್ಚಲ ಇಲ್ಲ. ಸೊ ಇದು ಸುಲಭ ಅಂತ, ಗ್ಲಾಸ್ ತೊಳಿಲಿಕ್ಕೆ ಸುಲಭ, ನಮಗೆ ಎಲ್ಲದಕ್ಕೆ ಸಹ ಸುಲಭ ಆಗ್ತದೆ. ನನ್ನ ಇಡ್ಲಿ ಹಂಡೆ ನೋಡಿ, ಇದನ್ನೀಗ ತೊಳಿಬೇಕಾದ್ರೆ ನನಗೆ ಅಷ್ಟೇ ಕೆಲಸ ಕರಿ ಹಿಡಿದು ಹೋಗಿದೆ. ಹಾಗೆ ನಿಮಗೆ ಅದನ್ನೊಂದು ತೋರಿಸುವಂತ ಮಾಡಿದ್ದು ನಾನು. ಮತ್ತು ಇದನ್ನೆಲ್ಲ ನೋಡಿ, ನಾವು ದನಕ್ಕೆ ಕೊಡೋದಾದರೆ ಸಹ ಈ ಸಿಂಕ್ರಿ ಕಡ್ಡಿಯನ್ನೆಲ್ಲ ತೆಗೆದು ಕೊಡಬೇಕು. ಅದಾದರೆ ಸುಲಭ ಹಸುಗಳಿಗೆ ಕೊಡಲಿಕ್ಕೆ. ಹಸುಗಳಿಗೆ ತುಂಬ ಇಷ್ಟ ಅಲ್ಲ ಹಲಸಿನ ಎಲೆ. ಹಾಗೆ ಕೊಟ್ಟರೆ ಆಯಿತು. ಹಾಗೆಲ್ಲ ಮತ್ತು ಮೊಸರು ಕುಡಿಕೆ ಎಲ್ಲ ಎಂತ ಸಹ ಇಲ್ಲ. ಮತ್ತು ಇವತ್ತು ನನ್ನ ಮಕ್ಕಳಿಬ್ಬರು ಸಹ ಫಿಲ್ಮಿಗೆ ಹೋಗಿದ್ದಾರೆ. ನಾಳ್ದು ಸಂಡೇ ಮಗಳು ಹೋಗ್ತಾಳೆ. ಹಾಗೆ ಹೋಗ್ತೇನೆ ಅಂತ ಹೇಳಿದ ಮಗ. ನಾನು ಇವಳು ಸಹ ನೀನು ಸಹ ಹೋಗು ಅಂತ ಹೇಳಿದೆ. ಅವಳಿಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ, ಅಂತೂ ಬೋರ್ ಆಗ್ತದೆ ಹೇಳ್ತಾ ಇರ್ತಾರೆ. ಇಲ್ಲಿ ಸುಮ್ಮನೆ ಮೊಬೈಲ್ ಇಟ್ಕೊಂಡು ನೋಡ್ತಾ ಇರ್ತಾರೆ. ಅದಕ್ಕೆ ಒಂದು ಎಂಥ ಸಪ್ತಸಾಗರದ ಆಚೆ ಅಂತೆ ಫಿಲ್ಮ್, ಹಾಗೆ ನೋಡಲಿಕ್ಕೆ ಹೋಗಿದ್ದಾರೆ. ಈಗ ನಾನು ಮತ್ತು ನನ್ನ ಹಸ್ಬೆಂಡ್ ಮಾತ್ರ ಇರೋದು. ಈಗ ಮಧ್ಯಾಹ್ನಕ್ಕೆ ಊಟ ಎಲ್ಲ ಮಾಡಬೇಕಷ್ಟೇ ಇನ್ನೂ ಸಹ. ನಾನು ಚಕ್ಕುಲಿ ಉಂಟಲ್ಲ, ಚಕ್ಕುಲಿ ಮಾಡಿದ್ದು ಸೂಪರ್ ಆಗಿದೆ ಅಂತ. ಅದು ಮಿಕ್ಸ್ ತಂದದಲ್ಲ, ಸೂಪರ್ ಅಂದರೆ ಸೂಪರ್ ಆಗಿದೆ. ಅದು ಅಷ್ಟು ಸಾಫ್ಟಾಗಿ ಬಂದಿದೆ, ತುಂಬ ಕ್ರಿಸ್ಪೀಸ್, ಅದು ತುಂಬ ಒಳ್ಳೆ ಟೇಸ್ಟ್ ಕೂಡ. ಮತ್ತು ನಿನ್ನೆ ಮಾಡಿದ ಐಟಮ್ ಎಲ್ಲ ಸಖತ್ತಾಗಿತ್ತು ಅಂತ. ಒಂದರದ್ದು ಕೂಡ ಟೇಸ್ಟ್ ಆಚೆ ಈಚೆ ಆಗಲಿಲ್ಲ. ಅದು ನನಗೆ ಆಶ್ಚರ್ಯ. ನಾವು ದೇವರಿಗೆ ಇಡುವುದಲ್ಲ, ನಾವು ಟೇಸ್ಟ್ ಮಾಡಿ ನೋಡಲಿಕ್ಕೆ ಎಲ್ಲ ಸಹ ಹಾಗೆ ಮಾಡ್ತಾ ಹೋಗೋದಲ್ಲ. ನಾನು ನನ್ನ ಗಂಡನ ಹತ್ರ ಹೇಳಿದೆ, ಒಂದು 9 ಗಂಟೆಗೆ ನಂದು ಇದು ಎಲ್ಲ ರೆಡಿ ಆಗ್ತದೆ ಅಂತ. ಕರೆಕ್ಟಾಗಿ ನಾನು ಅಂದಾಜಿಗೆ ಹೇಳಿದ್ದು. ಅದೇ 9 ಗಂಟೆಗೆ 9:15 ಆಗುವಾಗ ಪೂಜೆ ಎಲ್ಲ ಆಗಿದೆ. ಒಂದು ಕೂಡ ಟೇಸ್ಟ್ ಆಚೆ ಈಚೆ ಆಗಲಿ. ಈಗ ಮೆಣಸ್ಕಾಯಿ ಹುಳಿ ಬಜ್ಜಿ ಇರಬಹುದು, ಅಥವಾ ಎಳ್ಳುಂಡೆಯನ್ನು ಮಾಡಲಿಕ್ಕೆ ಬಂದ ಭಂಗ ಹೇಳಿ ಪ್ರಯೋಜನ ಇಲ್ಲ. ಅದು ಸಹ ಅಷ್ಟು ಚೆಂದಾಗಿದೆ ಅಂತ. ಕ್ರಿಸ್ಪಿ ಉಂಟು ಗೊತ್ತರ, ಕರ್ಕರಾಗಿ ಭಾರಿ ಚೆಂದಾಗಿದೆ ಟೇಸ್ಟ್. ಹಾಗೆ ಮತ್ತು ಗೇರು ಬೀಜದ ಉಂಡೆ ಮಾಡಬೇಕು ಅಂತ ಎಣಿಸಿದ್ದೆ. ಅದು ನನಗೆ ಸ್ವಲ್ಪ ಎಳ್ಳುಂಡೆ ಮಾಡುವಾಗ ಸ್ವಲ್ಪ ಸಮಸ್ಯೆ ಆಗಿ ಮತ್ತು ಹೆದರಿಕೆ ಆಯ್ತು ನನಗೆ, ಎಲ್ಲ ಗೇರು ಬೀಜ ಹಾಳಾದರೆ ಅಂತ ಹೇಳಿ. ಹಾಗೆ ಅದನ್ನು ಮಾಡಲಿಲ್ಲ. ಹಾಗೆ ಕಡಲೆ ಉಂಡೆ, ಎಳ್ಳುಂಡೆ ಮತ್ತು ಪೊರಿ ಅಂತ ಹೇಳಿದೆ. ಮತ್ತೆ ಎಲ್ಲ ಮಿಕ್ಸ್ ಮಾಡಿದೆ ಅದನ್ನು. ಹಾಗೆ 3 ಬಗೆಯದ್ದು. ಮತ್ತು ಅವಲಕ್ಕಿ ಪಂಚಕಜ್ಜಾಯ. ಶ್ರೀಕೃಷ್ಣ ದೇವರಿಗೆ ಅವಲಕ್ಕಿ ಅಂದರೆ ತುಂಬ ಇಷ್ಟ ಅಲ್ಲ. ಹಾಗೆ ಅವಲಕ್ಕಿ ಬೆಲ್ಲ ಹಾಕಿದ ಅಂತಹ ಪಂಚಕಜ್ಜಾಯ. ಅದು ಒಂದೇ ಇದು ಆಯಿತು. ಬೆಲ್ಲ ತೆಂಗಿನಕಾಯಿ ಒಂದು ಮೊರೆಸಿಟ್ಟದು ಈರಡ್ಡೆಗೆ ಆಯಿತು, ಅವಲಕ್ಕಿ ಪಂಚಕಜ್ಜಾಯಕ್ಕೆ ಆಯಿತು, ಮತ್ತು ಗೇರು ಬೀಜ ಪಂಚಕಜ್ಜಾಯಕ್ಕೆ ಆಯಿತು. ಮತ್ತು ಮೂಡೆ ಮತ್ತು ಹಾಲು ಒಂದು ಬೇಕು ಅಂತ ಹೇಳ್ತಾರೆ. ಹಾಗೆ ಮೂಡೆ ಮತ್ತು ಹಾಲು, ಮತ್ತು ಮೆಣಸ್ಕಾಯಿ ಮತ್ತು ಹುಳಿ ಬಜ್ಜಿ, ಇಷ್ಟು. ಮತ್ತು ದೇವರಿಗೆ ಮುಖ್ಯ ಅಂದರೆ ಹಾಲು ಪರಮಾನ್ನ.
ಈ ಹಾಲು ಪರಮಾನ್ನಕ್ಕೆ ನಾನು ನಿನ್ನೆ ಉಂಟಲ್ಲ ಬೆಲ್ಲ ಹಾಕಿ ಮಾಡುವಂತ ಎಣಿಸಿದೆ. ಬೆಲ್ಲ ಹಾಕಿದರೆ ಹಾಳಾಗ್ತದಲ್ಲ, ಸಕ್ಕರೆ ಆಗಬಾರ್ದಲ್ಲ. ಯಾಕೆಂದರೆ ಹಿಂದಿನ ಕಾಲದಲ್ಲಿ ಸಕ್ಕರೆ ಇರಲಿಲ್ಲ, ಬಟ್ ಹಾಲು ಪರಮಾನ್ನ ಹೇಗೆ ಮಾಡ್ತಾ ಇದ್ರು ಗೊತ್ತಿಲ್ಲ. ಅದು ಹಾಲೇ ಕುಂದಿ ಕುಂದಿ ಸಿಹಿ ಆಗ್ತಾ ಇದ್ದದ ಎಂತ ಅಂತ ಗೊತ್ತಿಲ್ಲ ನನಗೆ. ಹಾಗೆ ಕಡೆಗೆ ಮತ್ತೆ ಸಕ್ಕರೆ ಹಾಕಿದೆ, ಅದು ಸಹ ಹಾಗೆ ಅಂತ ಭಾರಿ ಚೆಂದಾಗಿದೆ. ನಾನು ಅದಕ್ಕೆಂತಲೇ ಇದು ಗನ್ಸಾಲೆದು ಅಕ್ಕಿ ತಂದಿದ್ದೆ, ಅದು ಮಾಡಬೇಕು ಅಂತ ಹೇಳಿ. ಆದರೆ ಎಲ್ಲ ಸಹ ಸ್ವಲ್ಪ 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 ಉಳೀತು ಅಂತ. ಮತ್ತು ನಾವು ಸಂಜೆ ಹೋಗಿ ಗೋಪೂಜೆ ಎಲ್ಲ ಮಾಡಿದೆವು. ನನ್ನ ನಿನ್ನೆ ನಕ್ಷತ್ರ ಕೂಡ, ನಾನು ಸಹ ಅಷ್ಟಮಿಗೆ ಹುಟ್ಟಿದ್ದು. ಹಾಗೆ ಗೋಪೂಜೆ ಎಲ್ಲ ಮಾಡಿ, ಇಲ್ಲದೇ ಸಹ ಮಾಡ್ತೇವೆ. ಹಸುಗಳಿಗೆ ಸಹ ಎಲ್ಲ ಕೊಟ್ಟು, ಗೋಗ್ರಸ ಇಡಬಾರ್ದಂತೆ ರಾತ್ರಿ, ಹಾಗೆ ಹಸುಗಳಿಗೆಲ್ಲ ಕೊಟ್ಟು ಮತ್ತೆ ಬಂದು ಊಟ ಎಲ್ಲ ಮಾಡಿದ್ವಿ. ಇದು ನೋಡಿ ನಮ್ಮ ಹಿಂದಿನ ಕಾಲದ ಟೇಸ್ಟು, ಉಪ್ಪಿನಕಾಯಿ ಮತ್ತು ತೆಂಗಿನ ಎಣ್ಣೆ ಇಡ್ಲಿ, ಎಂಥ ಕಾಂಬಿನೇಷನ್ ಅಲ್ಲ. ಉಪ್ಪಿನಕಾಯಿ, ಎಣ್ಣೆ ಮತ್ತು ಮೂಡೆಗೆ ಇರುವ ಕಾಂಬಿನೇಷನ್ ಯಾವುದಕ್ಕೂ ಸಿಗ್ಲಿ. ಫ್ರೆಂಡ್ಸ್, ನಾನಿವತ್ತು ರೋಸ್ ಇದ್ದು ಲಸ್ಸಿ ಮಾಡಬೇಕು ಅಂತ ಹೊರಟಿದ್ದೇನೆ. ನೋಡಿ, ರೋಸ್ ಪೆಟಲ್ಸ್ ಅನ್ನು ಹೀಗೆ ನೀರಲ್ಲಿ ಹಾಕಿದ್ದೇನೆ. ಇದನ್ನು ಚಂದ ಮಾಡಿ ನಾವು ತೊಳೆದು ಒಮ್ಮೆ ಕುದಿಸಿ ಅದರ ನೀರನ್ನು ತೆಗೆದುಕೊಂಡು ಸೋಸಬೇಕು. ಇದನ್ನು ಚಂದ ಕುದಿದು ಅದರ ಕಲರ್ ಬಿಡ್ತದೆ ನೋಡಿ, ಕಲರ್ ಮತ್ತು ಸ್ಮೆಲ್. ಇದು ನೋಡಿ ಗಟ್ಟಿ ಮೊಸರು, ನಿನ್ನೆ ಕೃಷ್ಣದೇವರಿಗೆ ಅಂತ ಮಾಡಿದ್ದು. ಕೃಷ್ಣದೇವರು ತಿಂದು ಇಷ್ಟು ಸಹ ಉಳಿತು, ಅಂದರೆ ಕೃಷ್ಣದೇವರು ತಿಂದು ಖಾಲಿ ಮಾಡೋದಿಲ್ಲ, ಜಾಸ್ತಿಯೇ ಮಾಡಿಸ್ತಾರೆ ಅಂತ. ಹಾಗೆ ಇದನ್ನು ವೇಸ್ಟ್ ಮಾಡಬಾರ್ದಲ್ಲ, ಮಕ್ಕಳು ಕೂಡ ಇಲ್ಲ, ಅದಕ್ಕೆ ಬೇಕಾಗಿ ಲಸ್ಸಿ ಮಾಡ್ತಾ ಇದ್ದೇನೆ. ನೋಡಿ ಎಷ್ಟು ತಿಕ್ಕುಂಟು ನೋಡಿ. ನೋಡಿ, ಇದು ಕುದಿದೀಗ ಈ ಕಲರ್ ಆಗ್ತಾ ಉಂಟು ನೋಡಿ. ಇದರದ್ದು ಕಲರ್ ಬಿಡುದಿಲ್ಲ, ಬಟ್ ಸ್ಮೆಲ್ ಬಿಡ್ತದೆ. ನೋಡಿ, ಈಗ ಲೈಟ್ ಪಿಂಕ್ ಕಲರ್ ಬಂದಿದೆ. ರೋಸ್ ಪೆಟಲ್ ಲಸ್ಸಿ, ರೋಸ್ ಪೆಟಲ್ ಜಾಸ್ತಿ ಇದ್ರೆ ಉಂಟಲ್ಲ ಒಳ್ಳೆ ಕಲರ್ ಬರ್ತದೆ ಆಯ್ತಾ. ಇದರ ಟೇಸ್ಟ್ ನಾನೇ ನಿಮಗೆ ಹೇಳ್ತೇನೆ ಹೇಗೆ ಉಂಟು ಅಂತ ಹೇಳಿ ಆಯ್ತಾ. ಸತ್ಯವಸ ನಾನು ಹೇಳುದು, ಸುಳ್ಳಲ್ಲ. ರೋಸ್ ನಾನು 2 ಹಾಕಿದ್ದು, 4 ಗ್ಲಾಸ್ ಲಸ್ಸಿ ಆಗಿದೆ. ಸೊ ಒಂದು 4 ರೋಸ್ ಹಾಕಿದ್ರೆ ಒಳ್ಳೆ ಇನ್ನೂ ಸಹ ಸ್ಮೆಲ್ ಬರ್ತಾಯಿತ್ತು, ಮತ್ತು ಸ್ವಲ್ಪ ಪಿಂಕ್ ಕಲರ್ ಸಹ ಬರ್ತಾಯಿತ್ತು. ನಾನು ಹಾಕಿದ್ದು ಸ್ವಲ್ಪ ಕಡಿಮೆ ಆಯಿತು. ನಿಮ್ಮ ಮನೆಯಲ್ಲಿ ರೋಸ್ ಇದ್ದರೆ ನೀವು ಸಹ ಹಾಗೆ ಆಯಿತಾ. ರೋಸ್ ಪೆಟಲ್ಸ್ ತುಂಬ ಒಳ್ಳೆಯದು ಆರೋಗ್ಯಕ್ಕೆ, ದಾಸವಾಳ ಹೇಗೆ ಒಳ್ಳೆಯದು ಹಾಗೆ ಇದು ಸಹ. ಕಸಿ ಗುಲಾಬಿ ಗೊತ್ತಿಲ್ಲ ನನಗೆ, ಈ ಗುಲಾಬಿಯ ಬಗ್ಗೆ. ಸೊ ಟೇಸ್ಟ್ ಮಾಡಿ ನೋಡಿ ನೀವು ಕೂಡ. ಕಿಟ್ಟು, ಓ ಕಿಟ್ಟು, ಹಳೇದು ಜಯ, ಹಳೇದು ನ ಜಯ, ಹಾಂ ಜಯ, ನೀರು ಬೋಡ ಇಂಕ ಜಾಯ್ತ ಬೋಡಕ್ಕ ಅಕ್ಕ ಜಾಯ್ತ ಬೋಡು ಬೈಪಾಣೆ ಜಪ್ಸಿತ ಸಿಚ್ಚಪ್ಪ ಒಂಜಿ ಪಂತಿ ಹಾಳು ಅಂತ ತಳು ಜಪ್ಸಿತ ವಾರಿ ಜಪ್ಸಿತ ಸಿಚ್ಚಪ್ಪ ಅಪ್ಪು. ವಾರಿ ಚಾಕ ಸೋಗೆ ಬೇಡ. ನೋಡಿ ಫ್ರೆಂಡ್ಸ್, ನನಗೆ ಅದು ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ಬೊಂಡದ ನೀರು ತೆಗೆಯೋದೆಲ್ಲ. ನೋಡಿ ಈ ಪಾತ್ರೆ, ಇದೊಂದು ಎಷ್ಟು 5 ಲೀಟರ್ದು ಪಾತ್ರೆ ಅಲ್ಲ. ಇದೆ ನೋಡಿ, ಎಷ್ಟು ಬೊಂಡ ಮಂಗ ತೆಗೆದು ಹಾಕಿದ್ದು. ನಮಗೆ ಸಿಕ್ಕಿದಿಷ್ಟು, ಮಂಗ ಎಷ್ಟು ಕುಡ್ದಿರ್ಬೋದು ಆಲೋಚನೆ ಮಾಡಿ ಅಂತೆ. ಇವತ್ತು ಸಂಜೆ ನೋಡಿ, ನಾವು ಕಾಫಿ ಕುಡಿಲಿಕ್ಕಿಲ್ಲ, ಬೊಂಡದ ನೀರೇ ಕುಡಿಯೋದು. ಏನಾದರೂ ರೆಸಿಪಿ ಮಾಡುವಂತ ಇದ್ದೇನೆ, ಅದರಲ್ಲಿ ಸಹ ಒಂದು ಹಂಡೆ ಉಂಟು. ಇವರಿಗೆ ಮಂಡೆ ಬಿಸಿ ಆಗ್ತದೆ, ಇನ್ನು ಬರೋ ಸರ್ತಿಗೆ ತೆಂಗಿನಕಾಯಿ ಇಲ್ಲ ಅಂತ ಅಡಿಗೆ ಮಾಡಲಿಕ್ಕೆ.
स्वयाः पारिस्पृताः अयानि जग्निनो दातारथसंज्ञेधने एहिते स्तवा अभिभिषा हृदा अस्य व्रतानि नादृशे पवामानस्य दूढ्या विजयस् ನೋಡಿ ನಮ್ಮ ಬಂಟಿ ನೋಡಿ ಯಾತಿರ್ಬೋದ್ರ ಭಗವದ್ಗೀತೆಯ 12ನೇ ಅಧ್ಯಾಯವಾದಂತಹ ಭಕ್ತಿಯೋಗವನ್ನು ಬರೀಲಿಕ್ಕೆ ನಾನು ಸ್ಟಾರ್ಟ್ ಮಾಡಿದ್ದೇನೆ. ಅದರಲ್ಲಿ 4 ಶ್ಲೋಕ ಬರ್ತಾಯಿತ್ತು ಆಲ್ರೆಡಿ. ಸೊ ಇದರ ಅರ್ಥ ನೋಡುವ ನೆಕ್ಸ್ಟ್ ಇದರಲ್ಲಿ. ನಿಮಗೆ ಇಷ್ಟ ಇದ್ದರೆ ಬೇಕಿದ್ರೆ ಆ 4 ಶ್ಲೋಕದ ಅರ್ಥ ಹೇಳ್ತೇನೆ ನಾನು. ಹೇಗೆ ನಿಮ್ಮ ಆಸಕ್ತಿಯಿಂದ ನನಗೆ ಸಹ ಗೊತ್ತಿಲ್ಲಲ್ಲ, ಹಾಗಾಗಿ. ಮತ್ತೆ ಅಂತ ಹೇಳಿದರೆ ಇವತ್ತಿನ ವ್ಲಾಗ್ ಮುಗಿಸಿ ನಿದ್ದೆ ಮಾಡುವಂತಹ ಸಮಯ ಹತ್ತಿರ ಬಂದಿದೆ. ಈಗ 10:10. ನಾಳೆಯಿಂದ ನಂದು 75 ಡೇಸ್ ಹಾರ್ಟ್ ಚಾಲೆಂಜ್ ಸ್ಟಾರ್ಟ್ ಆಗ್ತದೆ. ನಾನು ಮತ್ತು ನನ್ನ ಮಗ ಬದ್ಧತೆಯಿಂದ ಮಾಡ್ತಾ ಇದ್ದೇವೆ. ಇದರಲ್ಲಿ 5 ರೂಲ್ಸ್ ಇದೆ, ಅದನ್ನು ನಾವು ಫಾಲೋ ಮಾಡಬೇಕು. 75 ಡೇಸ್ ಬಿಡದೆ, ತಪ್ಪಿದರೆ ಪುನಃ ಫಸ್ಟಿಂದವೇ ಸ್ಟಾರ್ಟ್ ಆಗ್ತದೆ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ಫಸ್ಟ್ ಟೈಮ್ ನೀವು ನೋಡುವವರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್. ಹೀಗೆ ಒಂದು ಸ್ಪೆಷಲ್ ಮೋಟಿವೇಶನ್, ಇನ್ಸ್ಪಿರೇಷನ್ ವೀಡಿಯೋದೊಂದಿಗೆ ಬರ್ತೇನೆ. ನಿಮ್ಮ ಸಪೋರ್ಟ್ ಸದಾ ಹೀಗೆ ಇರಲಿ. ಗುಡ್ ನೈಟ್.